ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಪ್ರಚಾರ ಜೋರಾಗಿದೆ. ಅದರಲ್ಲೂ ಬಿಜೆಪಿ ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರು ಫೀಲ್ಡ್ಗೆ ಇಳಿದು ಮತ ಪ್ರಚಾರವನ್ನು ಆರಂಭಿಸಿದ್ದಾರೆ. ದೇರೆಬೇಲ್ ಉತ್ತರ 17ನೇ ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮನೋಜ್ ಕುಮಾರ್ ಸ್ಪರ್ಧೆ ಮಾಡುತ್ತಿದ್ದು, ಮನೋಜ್ ಕುಮಾರ್ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಶಾಸಕ ಡಾಕ್ಟರ್ ವೈ ಭರತ್ ಮತಯಾಚನೆಯನ್ನ ನಡೆಸಿದ್ರು. ಈ ವೇಳೆ ನೂರಾರು ಕಾರ್ಯಕರ್ತರು ಸಾಥ್ ನೀಡಿದ್ರು. ಈ ಸಂದರ್ಭ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ಮನೋಜ್ ಕುಮಾರ್ ಅವರು, ದೇರೆಬೇಲ್ ಉತ್ತರ ವಾರ್ಡ್ ಅನ್ನು ಅಭಿವೃದ್ಧಿಪಡಿಸಬೇಕೆಂದು ನನ್ನ ಬಹುದಿನಗಳ ಕನಸು. ಈ ಪ್ರದೇಶದಲ್ಲಿ ಒಳಚರಂಡಿ, ವಿದ್ಯುತ್ ಸಮಸ್ಯೆ, ನೀರಿನ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿವೆ. ಈ ಬಾರಿ ಪಕ್ಷವು ನನ್ನನ್ನು ಆಯ್ಕೆ ಮಾಡಿದೆ. ಗೆದ್ದು ಬಂದು ಈ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. 17ನೇ ವಾರ್ಡ್ದ ಬಿಜೆಪಿದ ಅಭ್ಯರ್ಥಿ ಆಯ್ಕೆ ಮಾಡಿದೆ. ನಾನು ಭಾರತೀಯ ಜನತಾ ಪಾರ್ಟಿ ಏನು ಪಂಪಿನ ಪಂಟ ಏನಕ್ಕೆ ಕೋಡಿಕಲ್ ಈ ದೇರೆವಾಯಿಲ ಉತ್ತರ ವಾರ್ಡ್ನೇ ಒಂದು ಅಭಿವೃದ್ಧಿ ಮಲ್ಪೋದನ್ನ ಒಂದು ಆಸೆ. ಈ ಒಳಚರಂಡಿ, ವಿದ್ಯುತ್, ನೀರಿನ ಸಮಸ್ಯೆ ಮಸ್ತ್ ನೆಟ್ಟೆ ಅವೇನು ಈ ಸಲ ಏನನ್ನ ಜನಕ್ಕಲು ಬಹುಮತದ ಆಯ್ಕೆ ಮಂತ್ ಕೊರಿಯರ್ನ ಅವೇನು ಪೂರ ಪರಿಹಾರ ಬಂತು ಕೊರ್ಪೆ ಅವೇನು ಖಂಡಿತ ನೆರವೇರಿಸಿಕೊರ್ಪೆ ಬಂಪಿನ ನಂಬಿಕೆ.